ಅಶೋಕ್ ಕುಮಾರ್ ಇವರನ್ನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವರು ವೇದಿಕೆಗೆ ಬರಬೇಕು. ಸರಕಾರದ ಪ್ರತಿನಿಧಿಯಾಗಿ ನಮ್ಮ ಗೌರವಾನ್ವಿತ MLA ರವರು ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಮುಂದಕ್ಕೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮಾನ್ಯ ಶಾಸಕ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನಾ ಮಾತುಗಳಿಗಾಗಿ ವೇದಿಕೆಗೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ 5 ಯೋಜನೆಗಳಡಿ ಇವಾಗಲೇ 3 ಯೋಜನೆಗಳು ಜಾರಿಗೆ ಬಂದಿದೆ. 4ನೇ ಯೋಜನೆ ಗೃಹಲಕ್ಷ್ಮಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ ಜನರ ಮೇಲೆ ಒಂದು ಗೊಂದಲ ಇತ್ತು. ಚುನಾವಣಾ ಸಮಯದಲ್ಲಿ ಪ್ರಣಾಳಿಕೆಯಲ್ಲಿ 5 ಯೋಜನೆಗಳನ್ನು ಬಡವರಿಗೆ ಕೊಡಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಪ್ರಣಾಳಿಕೆಯಲ್ಲಿ 5 ಯೋಜನೆಗಳನ್ನು ಜನರ ಮುಂದಿಟ್ಟಿದ್ರು. ಆದರೆ ಜನರ ಮನಸ್ಸಿನಲ್ಲಿ ಒಂದಷ್ಟು ಆತಂಕಗಳು ಇತ್ತು. ಈ ಯೋಜನೆಗಳು ಜಾರಿಯಾಗ್ತದಾ ಇಲ್ವೋ ಅನ್ನುವ ಆತಂಕ ಇತ್ತು. ಸರ್ಕಾರ ಬಂದ 1 ತಿಂಗಳೊಳಗೆ ಈ 5 ಯೋಜನೆಗಳನ್ನು ಕೂಡ ಜಾರಿ ಮಾಡುವಂಥ ಕೆಲಸ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸುಮಾರು 52,000 ಕೋಟಿ ಕೊಡುವ ಮುಖಾಂತರ ನಮ್ಮ ಮನಸ್ಸಿನಲ್ಲೂ ಕೂಡ ಗೊಂದಲ ಇತ್ತು. ಈ 5 ಯೋಜನೆಗಳನ್ನು ಚಾಲನೆ ಮಾಡಲಿಕ್ಕೆ ಆಗ್ತದಾ? 1 ತಿಂಗಳಲ್ಲಿ ಕೊಡ್ಬೋದಾ? ನಾವು ಭರವಸೆಯನ್ನು ಕೊಟ್ಟಿದ್ದೇವೆ, ಯಾವ ರೀತಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಜಾರಿ ತರ್ಬೋದು ಅಂತ ಆತಂಕ ನಮ್ಮ ಮನಸ್ಸಿನಲ್ಲಿತ್ತು. ಹಂತವಾಗಿ 5 ಯೋಜನೆಗಳಲ್ಲಿ ಇವತ್ತು ಶಕ್ತಿ ಇರ್ಬೋದು. ಶಕ್ತಿ ಯೋಜನೆಯನ್ನು ಕೊಡುವ ಮುಖಾಂತರ ಮಹಿಳೆಯರು ಎಲ್ಲಿ ಬೇಕಿದ್ರೂ ಯಾವುದೇ ಹಣ ಕೊಡದೆ ಬಸ್ಸಿನಲ್ಲಿ ಹೋಗುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಎಷ್ಟೋ ಮಕ್ಕಳು, ಬಡ ಮಕ್ಕಳು ಶಾಲೆಗೆ ಹೋಗುವಾಗ ಪಾಸ್ ಮಾಡಲಿಕ್ಕೆ ಇವತ್ತು ಏನೋ ಒಂದು ಮಗುವಿಗೆ ಕಾಲೇಜಿಗೆ ಹೋಗಬೇಕಿದ್ರೆ ಹೆಣ್ಣು ಮಗುವಿಗೆ 1,800 ರೂಪಾಯಿ ಬಸ್ ಪಾಸ್ಗೆ ದುಡ್ಡು ಕೊಡಬೇಕು ತಿಂಗಳಿಗೆ. ತುಂಬ ಕಷ್ಟದಲ್ಲಿದ್ದ ಕುಟುಂಬ, 12 ವರ್ಷದ ಮಕ್ಕಳಿಗೆ ಈ ಮೊದಲೇ ಬಸ್ ಉಚಿತವಾಗಿ ಸಿಗ್ತಾ ಇತ್ತು. 12 ವರ್ಷದಿಂದ ಮೇಲೆ ಯಾರಿದ್ದಾರೆ ಅವರಿಗೆಲ್ಲ ಒಟ್ಟು ಮಹಿಳೆಯರಿಗೆ ಬಸ್ಸಿನಲ್ಲಿ, ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಹೋಗುವಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿದಂಥ ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಅದರ ಜೊತೆಯಲ್ಲಿ ಅಕ್ಕಿ ಕೊಡುವಂಥದ್ದು. ಅಕ್ಕಿ ಇವತ್ತು ಏನು ಮೊದಲು 5 kg ಸಿಗ್ತಿದ್ದು ಅದನ್ನು 10 kg ಕೊಡ್ತಾರೆ ಅಂತ ಸರ್ಕಾರ ಈ ಮೊದಲೇ ಹೇಳಿದ್ದನ್ನು ಅಕ್ಕಿ ಜನರಿಗೆ ಕೊಡಲಿಕ್ಕೆ ಸಿಕ್ಕಿಲ್ಲ ಅಂತಾದರೂ ಆ ಅಕ್ಕಿಯ ಏನು ದುಡ್ಡಿದೆ, ಹಣ ಇದೆ, ಅದನ್ನು ಪ್ರತಿಯೊಬ್ಬನ ಅಕೌಂಟಿಗೆ ಈಗ 2 ತಿಂಗಳಿಂದ ಪ್ರತಿಯೊಬ್ಬನ ಅಕೌಂಟಿಗೆ ಆ ಹಣವನ್ನು ಸಂದಾಯ ಮಾಡುವಂಥ ಕೆಲಸ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಭಾಗದ ಜನರಿಗೆ ಒಂದಷ್ಟು ಅನುಕೂಲ ಆಗಿದೆ. ಯಾಕಂದರೆ 5 kg ಅಕ್ಕಿ ಕೊಟ್ಟರೆ ಇನ್ನು 5 kg ಅಕ್ಕಿಯ ಹಣ ಏನು ಬರ್ತದೆ, ಪ್ರತಿಯೊಂದು ಕುಟುಂಬಕ್ಕೂ ಸುಮಾರು ಕನಿಷ್ಠ 570ರಿಂದ 1,400 ರೂಪಾಯಿವರೆಗೆ ಪ್ರತಿ ತಿಂಗಳಿಗೆ ಅಕ್ಕಿಯ ಹಣ ಬರೋದನ್ನು ನೀವು ನೋಡಿದ್ದೀವಿ. ನನಗೆ ನಿನ್ನೊಬ್ಬರು ಹೇಳಿದರು, ನನಗೆ 2ನೇ ತಿಂಗಳದ್ದು ಅಕ್ಕಿದು ಹಣ ಬಂದಿಲ್ಲ ಅಂತ. ಅವರ ಅಕೌಂಟಲ್ಲಿ ಬಂದು ನಾನು ಮತ್ತೆ ಅದನ್ನು ವಿಮರ್ಶೆ ಮಾಡುವಾಗ ಅವರ ಅಕೌಂಟಿನಲ್ಲಿ ಆ ಹಣನೂ ಬೀಳುವಂಥದ್ದಾಗಿದೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 5 kg ಅಕ್ಕಿ ಕೊಟ್ಟರೆ ಒಂದು ಕುಟುಂಬಕ್ಕೆ ಆ ತಿಂಗಳಿಗೆ ಬೇಕಾಗುವಂಥ ಅಕ್ಕಿ ಆಗ್ತದೆ. ಕೆಲವರಿಗೆ ಕುಚಿಲಕ್ಕಿ ಬೇಕಾಗ್ತದೆ ಈ ಭಾಗದವರಿಗೆ, ಕೆಲವರಿಗೆ ಗ್ಯಾಸ್ಗೆ ದುಡ್ಡು ಕೊಡಲಿಕ್ಕೆ ದುಡ್ಡು ಇರುವುದಿಲ್ಲ. ಈ 1,800, 1,400 ರೂಪಾಯಿ, 1,000 ರೂಪಾಯಿ ಬಂದರೆ ಅವರಿಗೆ ಯಾವುದಕ್ಕೆ ಬೇಕಾಗ್ಬೋದು, ಕುಚಿಲಕ್ಕಿ ತಗೊಳ್ಬೋದು, ಇಲ್ಲ ಗ್ಯಾಸಿಗೆ ದುಡ್ಡಿಲ್ಲದ್ರೆ ಗ್ಯಾಸ್ಗೆ ದುಡ್ಡು ಕೊಡುವಂಥ ಕೆಲಸಗಳನ್ನು ಮಾಡ್ಬೋದು. ಒಟ್ಟು ಅವರ ದಿನನಿತ್ಯದ ಬಳಕೆಗೆ, ದಿನನಿತ್ಯದ ಖರ್ಚಿಗೆ ಆ ದುಡ್ಡನ್ನು ಬಳಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಾಗಿದೆ. ನಾನು ವಿಚಾರ ಹೇಳುವುದಿಷ್ಟೇ, ಇದು
ಅಕ್ಕಿ 5 ಕೆ ಜಿ ಸಿಕ್ಕಿದರೆ 5 ಕೆ ಜಿ ದುಡ್ಡು ಬಂದರೂ ನಮ್ಮ ಭಾಗದವರಿಗೆ ಪ್ರಯೋಜನ ಆಗ್ತದೆ. ಇಲ್ಲಾಂದರೆ ಕುಚ್ಚಲಕ್ಕಿಯನ್ನು ಕೇಳುವಂಥದ್ದನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಅವರು ಮಂಡಿಸಿದ್ದನ್ನು ನಾನು ಕೇಳಿದ್ದೀನಿ. ಇವತ್ತು ಗೃಹ ಜ್ಯೋತಿ ಯಾವ ರೀತಿ ನಾವು ಗೃಹ ಜ್ಯೋತಿಯನ್ನು ಕೊಡ್ತೇವೆ, ಗೃಹ ಜ್ಯೋತಿ ಯಾವ ರೀತಿ ಕೊಡ್ಬೋದು, ಯಾರಿಗೆ ಸಿಗ್ತದೆ ಯಾರಿಗೆ ಸಿಗುವುದಿಲ್ಲ, ಅದು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಕರೆಂಟೇ ಸರಿಯಾಗಿ ಮೊದಲಿಂದ ಕರೆಂಟ್ ಬಿಲ್ಲು ಒಂದು ದಿವಸ ಹೆಚ್ಚು ಕಡಿಮೆ ಆದರೂ ನಿಮ್ಮಲ್ಲಿ ಬಂದು ಫೀಸ್ ತಗೊಂಡು ಹೋಗೋದನ್ನು ನೀವು ಕಾಣ್ತಾ ಇದ್ದೀರಿ. ಇವತ್ತು ದುಡ್ಡು ಕಟ್ಟದಿದ್ದರೆ ಫೀಸ್ ಅದನ್ನು ಫೀಸನ್ನು ತಗೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಆದರೆ ಎಲ್ರಿಗೂ ಸುಮಾರು 92,000 ಜನ ಕುಟುಂಬಗಳು ಇವತ್ತು ನಮ್ಮ ಪುತ್ತೂರು ತಾಲೂಕಿನಲ್ಲಿ 1 ರೂಪಾಯಿ ಕೂಡ ಕರೆಂಟ್ ಬಿಲ್ ಕಟ್ಟದಂಥದ್ದಾಗಿದೆ. 1 ರೂಪಾಯಿ ಕೂಡ ಕಟ್ಟುವುದಿಲ್ಲ. 1,32,000 ಕುಟುಂಬಗಳು ಇದಕ್ಕೆ ಅದನ್ನು ಪ್ರಯೋಜನ ಪಡಲಿಕ್ಕೆ ಅವಕಾಶ ಇದೆ. 92,000 ಜನ ಇವಾಗಲೇ ಆ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಬಾಕಿಯವರಿಗೆ ಯಾವುದೇ ಅದಕ್ಕೆ ಕೊನೆ ದಿನಾಂಕ ಅಂತ ಇಲ್ಲ, ಅದನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ಕೊಳ್ಬೋದು. ಇವತ್ತು ನಾವು ಗೃಹಲಕ್ಷ್ಮಿಯಲ್ಲಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸ. ಮಹಿಳೆಯ ಗೃಹಿಣಿಗೆ ನನಗೆ ಒಂದು 2-3 ಜನ ಇವಾಗ ಬಂದರೆ ಹೇಳಿದರು, ನಾವು ಇಡೀ ತಿಂಗಳಿಗೆ ಬೀಡಿ ಕಟ್ಟಿದರೆ ನಮಗೆ 2,000 ರೂಪಾಯಿ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಸರ್ಕಾರ ನಮಗೆ 2,000 ರೂಪಾಯಿ ಕೊಟ್ಟದ್ರಿಂದ ಒಂದು ಕಡೆ 2,000 ರೂಪಾಯಿ ಇವತ್ತು ಎಷ್ಟು ಜನರಿಗೆ ಎಲ್ಲ ನಿಮ್ಮ ಅಕೌಂಟಿಗೆ ನೀವು ಮನೆಗೆ ಹೋಗಿ ಮುಟ್ಟುವಾಗ, ಇಲ್ಲದ್ರೆ ಕೆಲವು ಜಾಸ್ತಿ ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು, ಅಂತೂ ಎಲ್ರಿಗೂ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬೀಳುವಂಥದ್ದು ಇವತ್ತು ಆಗ್ತದೆ. ಪ್ರತಿ ತಿಂಗಳು ನಿಮಗೆ ತಿಂಗಳಿಗೆ ಸಂಬಳ ಯಾರಿಗೆ ಬರ್ತದೆ, ಸರ್ಕಾರಿ ಅಧಿಕಾರಿಗಳಿಗೆ ನಮಗೆಲ್ಲ ಯಾವ ರೀತಿ ಸಂಬಳ ಬರ್ತದೆ, ನಿಮಗೂ ಕೂಡ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡುವಂಥದ್ದು ಕರ್ನಾಟಕ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯವರ ಸರ್ಕಾರ ಕೊಡ್ತದೆ ಅಂತೇಳಿ ಅತೀವ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದರೆ ನಾನು ಚುನಾವಣೆ ಪ್ರಚಾರದಲ್ಲಿ ಹೋಗುವಾಗ ಈ 2,000 ರೂಪಾಯಿದ ಬಗ್ಗೆ ನನಗೂ ಆತಂಕ ಇತ್ತು. ಎಲ್ಲಾದರೂ ಕೊಡೋದಿದ್ದರೆ ಮಹಿಳೆಯರು ನಮ್ಮನ್ನು ಅಡ್ಡ ಹಾಕಿ ಕೇಳಿ ಅವರು ಹೋಂಡಾ ಶೋಕನ್ನ ಇರ್ನ 2,000 ರೂಪಾಯಿ ಅಂತ ಕೇಳಿದರೆ ನನಗೆ ಎದೆಯಲ್ಲಿ ಬಡಬಡ ಅಂತ ಇತ್ತು. ಸಿಗ್ತದ, ಕೊಡ್ಬೋದಾ, ಇಷ್ಟೊಂದು ಜನರಿಗೆ ಇಷ್ಟೊಂದು ಕೋಟಿ ದುಡ್ಡು ಕೊಡುವಂಥ ಅಷ್ಟೊಂದು ಒಂದು ತಿಂಗಳ ಒಳಗೆ ಅದನ್ನು ಕೊಡುವಂಥ ಕೆಲಸಗಳು ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು 6 ತಿಂಗಳು ಯಾವುದೇ ಪ್ರಣಾಳಿಕೆಯಲ್ಲಿ ಒಂದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರು 4ರಿಂದ 5 ವರ್ಷ ತಗೊಳ್ತಾರೆ. ಹೆಚ್ಚಿನ ಬಜೆಟ್, ಹೆಚ್ಚಿನ ಖರ್ಚಿರುವಂಥ ಏನೋ ಪ್ರಯೋಜನವನ್ನು, ಅನುದಾನವನ್ನು ಹೇಳಿರ್ತಾರೆ ಪ್ರಣಾಳಿಕೆಯಲ್ಲಿ, ಅದನ್ನು ಕೊನೆಯ ಒಂದು 6 ತಿಂಗಳಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ. ಅದನ್ನು ಯಾವುದನ್ನು ಮಾಡಲಿಲ್ಲ. ಎಲ್ರಿಗೂ ಇದು ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಒಂದೇ ತಿಂಗಳಲ್ಲಿ ಅನ್ನು ಕೊಡುವಂಥ 4 ಇವತ್ತು ಗೃಹಲಕ್ಷ್ಮಿಯೇ ಸುಮಾರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 47 ಕೋಟಿಯನ್ನು ಇವತ್ತು ರಿಲೀಸ್ ಮಾಡ್ತಾರೆ. ಎಲ್ಲರ ಮನೆಗೆ ಎಲ್ಲ ನಿಮ್ಮ ಮನೆಯ ಯಾವುದು ಗೃಹಿಣಿ ಇದ್ದಾಳೆ, ಒಡತಿ ಇದ್ದಾಳೆ, ಅವಳಿಗೆ 2,000 ರೂಪಾಯಿ ಬೀಳ್ತಾರೆ. 60 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ. 47 ಕೋಟಿ ಇವತ್ತು ಎಲ್ಲರ ಅಕೌಂಟಿಗೆ ರಿಲೀಸ್ ಮಾಡುವಂಥದ್ದು ಆಗ್ತದೆ. ಏನು ಸಂತೋಷ ಆಗೋದಿಲ್ಲ? ನನಗೆ ಚಪ್ಪಾಳೆ ಹೊಡೆದಲ್ಲ, ಈ ಕೊಟ್ಟದಕ್ಕಾದರೂ ಒಂದು ಚಪ್ಪಾಳೆ ಹೊಡಿಬೇಕಲ್ಲ. ನೀವು ಇಷ್ಟು ಜನ ಕೂತಿದ್ರಲ್ಲ, ನನಗೆ ಚಪ್ಪಾಳೆ ಬೇಡ, ಅದು ಎಲ್ರಿಗೂ ಒಂದು 2,000 ರೂಪಾಯಿ ಸಿಗ್ತದೆ. ಇನ್ನೂ ನಮಗೆ ಸಮಾಧಾನ ಇಲ್ವಾ ಅಂತ ನನಗೆ ಬೇಜಾರಾಗ್ತಾ ಇರುವಂಥದ್ದು ಅಷ್ಟು. ನಿಮಗಿನ್ನೂ ಸಮಾಧಾನ ಇಲ್ವಾ? ಮನೆಗೆ ಬಸ್ಸಲ್ಲಿ ಹೋಗಲಿಕ್ಕೆ ಫ್ರೀ ಆಯಿತು, ಕರೆಂಟ್ ಬಿಲ್ಲು ಕೊಡಲಿಕ್ಕಿಲ್ಲ, ಅಕ್ಕಿಯಲ್ಲಿ 1,000 ರೂಪಾಯಿ ಬರ್ತದೆ, ಮನೆಗೆ 2,000 ರೂಪಾಯಿ ಆಯಿತು, ನಮಗೆ ಗಂಡಸರಿಗೆ 1 ರೂಪಾಯಿ ಇಲ್ಲ. ಇದೆಯಾ ಹೇಳಿ? ಅದು ನಮಗೆ ಸಂತೋಷ ಇದೆ. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಸಿಕ್ಕಿದರೆ ಅದು ಮನೆಯ ಶಕ್ತಿ. ಈ ಗಂಡಸರ ಕೈಗೆ 2,000 ರೂಪಾಯಿ ಹೋಗಿಬಿಟ್ರೆ ಅದು ಕಿಸೆಯಲ್ಲಿ ಹೋಗಿ ಏನಾದರೂ ಖರ್ಚು ಮಾಡಿ ಆ ಕಡೆ ಹೋಗ್ತದೆ. ಆದರೆ ಮಹಿಳೆಯರು ಸಿಕ್ಕಿದರೆ ಅವಳು ಏನದನ್ನು ವೇಸ್ಟ್ ಮಾಡೋದಿಲ್ಲ. ಅವಳು ಮನೆಯೊಳಗೆ ಬೇಕಾಗುವಂಥ ವಿಚಾರಗಳಿಗೆ, ಆರೋಗ್ಯದ ಬಗ್ಗೆ, ಅವರ ಮೆಡಿಸಿನ್ಗೆ, ಇಲ್ಲ ಗ್ಯಾಸ್ ಇಲ್ಲ ಅಂತಾದರೆ, ನೀರಿನ ಬಿಲ್ಲು ಕಟ್ಟಿಲ್ಲ ಅಂತಾದರೆ, ಮಗುವಿಗೆ ಶಾಲೆಗೆ ಕೊಡಲಿಕ್ಕೆ ಬೇಕಂತಾದರೆ ಇದಕ್ಕೆಲ್ಲ ಬಳಸಿಕೊಳ್ತಾಳೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಯೋಜನೆಗಳನ್ನು ಆ ಮನೆಯ ಒಡತಿಗೆ ಸಿಗಬೇಕು. ಮಹಿಳೆಯರ ಕೈಯನ್ನು ಗಟ್ಟಿ ಮಾಡಬೇಕು, ಮನೆಯ ಶಕ್ತಿಯನ್ನು ಗಟ್ಟಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಸರ್ಕಾರ ಒಂದು ಅಷ್ಟು ಯೋಜನೆಗಳಿದೆ. ಇನ್ನು ಒಂದೇ ಒಂದು ಯೋಜನೆ ಬಾಕಿ ಇರುವಂಥದ್ದು, ಡಿಗ್ರಿ ಆದವರಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕಿರುವಂಥದ್ದು 3,000 ರೂಪಾಯಿ. ಅದು ಕೂಡ ಇನ್ನು 1-2 ತಿಂಗಳಲ್ಲಿ ಡಿಗ್ರಿ ಆದವ್ರದ್ದು ರಿಸಲ್ಟ್ ಬರೋದು ನೆಕ್ಸ್ಟ್
ನೆಕ್ಸ್ಟ್ ತಿಂಗಳು 15 ತಾರೀಕಿಗೆ ಡಿಗ್ರಿ ಆದವ್ರದ್ದು ರಿಸಲ್ಟ್ ಬರ್ತದೆ. ಟೆಕ್ನಿಕಲ್ ಕೋರ್ಸ್ ನೋಡೋದು ನೆಕ್ಸ್ಟ್ ಮಂತಲ್ಲಿ ರಿಸಲ್ಟ್ ಬರ್ತದೆ. ಟೆಕ್ನಿಕಲ್ ಕೋರ್ಸ್ ಯಾರು ಮಾಡಿದರೆ ಈಗ 1500 ರೂಪಾಯಿ. ನಿಮ್ಮ ಮನೆಯ ಮಕ್ಕಳು ಏನು ಡಿಗ್ರಿ ಮಾಡಿ ಹೊರಗೆ ಬರ್ತಾರೆ, ಕೂಡಲೇ ಅವರಿಗೆ 3000 ರೂಪಾಯಿ 2 ವರ್ಷ ಸಿಗುವಂಥದ್ದು ಕೆಲಸ ಆಗ್ತದೆ. ಯಾರು ಟೆಕ್ನಿಕಲ್ ಕೋರ್ಸ್ ಮಾಡಿ ಬರ್ತಾರೆ ಅವ್ರಿಗೆ 1500 ರೂಪಾಯಿ ಸಿಗುವಂಥ ಕೆಲಸ ಆಗ್ತದೆ. ಇಡೀ ಮನೆಯ ಶಕ್ತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಆಗ್ತದೆ. ಇನ್ನೇನು ಬೇಕು ನಮಗೆ? ಖರ್ಚಿಗೆ ದುಡ್ಡು ಆಯಿತು, ಇನ್ನು ಗಂಡನ ಹತ್ರ ದುಡ್ಡು ಕೇಳಬೇಕಂತ, ಮನೆ ಯಜಮಾನ ಹತ್ರ ಕೇಳಬೇಕಂತೆಲ್ಲ ನಮ್ಮ ಖರ್ಚಿಗೆ ಆದರೂ ಈ 2000 ರೂಪಾಯಿ ಕರೆಂಟ್ ಬಿಲ್ಲು, ಆ ಕರೆಂಟ್ ಬಿಲ್ಲುದೆಲ್ಲ ದುಡ್ಡು ನೀವು ಇನ್ನು ತಗೋಬೇಕು. ಮನೆ ಯಜಮಾನರಿಂದ ನೀವು ಕರೆಂಟ್ ಬಿಲ್ ಕಟ್ತಾ ಇದ್ರಲ್ಲ, ಆ ದುಡ್ಡು ನಮಗೆ ಕೊಡಿ ಅಂತ ಕೇಳಬೇಕು. ಒಟ್ಟು 2000 ರೂಪಾಯಿ ಆಯಿತು. ಬಸ್ಸಲ್ಲಿ ದುಡ್ಲಿಕ್ಕಿಲ್ಲ. ಇನ್ನು ಎಲ್ಲಿ ಕರ್ನಾಟಕದಲ್ಲಿ ಹೋಗಲಿಕ್ಕೂ ಪುಣ್ಯಕ್ಷೇತ್ರಗಳಿಗೆ, ನಿಮ್ಮ ರಿಲೇಟಿವ್ ಮನೆಗೆ ಎಲ್ಲಿಗೂ ಹೋಗಬೇಕಿದ್ರೂ ಎಲ್ಲ ವಿಚಾರಗಳಲ್ಲೂ ಸರ್ಕಾರ ನಿಮ್ಮನ್ನು ಶಕ್ತಿಯನ್ನು ಕೊಟ್ಟು ನಿಮ್ಮ ಕೈಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದೆ. ಇದರ ಜೊತೆಯಲ್ಲಿ ಬೇಕಾದಷ್ಟು SC/ST ಅಲ್ಪಸಂಖ್ಯಾತರಿಗೆ ಅವರಿಗೆ ಇದು ಬರುವಂಥದ್ದು, ಸ್ಕಾಲರ್ಶಿಪ್ ಬರುವಂಥದ್ದು, ಬೇಕಾದಷ್ಟು ಸ್ಕಾಲರ್ಶಿಪ್ಗಳು ಬಂದಿದೆ. ಒಳ್ಳೆಯ ಅಂಕ ಬಂದರೆ ನಿಮ್ಮ ಶಾಲೆಯಿಂದಲೇ ಕಳಿಸ್ಕೊಡ್ಬೋದು. ಬೀಡಿ ಉದ್ಯಮ ಮಾಡುವವರಿಗೆ ಸ್ಕಾಲರ್ಶಿಪ್ಪು, ಇದೆಲ್ಲ ರಿಲೀಸ್ ಮಾಡುವಂಥ ಕೆಲಸಗಳು ಸರ್ಕಾರ ಮಾಡಿದೆ. ಜೊತೆಯಲ್ಲಿ ಎಲ್ಲರ ಕೈಗಟ್ಟಿ ಮಾಡಬೇಕು. ಈ ಸರ್ಕಾರ ಹೇಳಿದಂತೆ ನುಡಿದಂತೆ ನಡೆದಿದ್ದೇನೆ ಅನ್ನೋ ವಿಚಾರವನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗ ನಮ್ಮ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆಲ್ರಿಗೂ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕಿದ್ದೇವೆ. ಮೈಸೂರಿನಿಂದ ಈ ಉದ್ಘಾಟನೆ ನಡೀತದೆ. ಪ್ರತಿ ತಿಂಗಳು ಇದು ಇನ್ನು ಯಾರ್ಯಾರು ಇದರ ಬೆನಿಫಿಟನ್ನು, ಇದರ ಪ್ರಯೋಜನವನ್ನು ಪಡ್ಕೊಂಡಿಲ್ಲ, ಅವರು ಮುಂದಿನ ದಿವಸಗಳಲ್ಲೂ ಅದನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಕರೆಂಟ್ ಬಿಲ್ಲು ಯಾರಿಗೆ ಸಿಗಲಿಲ್ಲ, ಕೆಲವು ವ್ಯತ್ಯಾಸಗಳಿರ್ಬೋದು. ಮನೆಯ ಒಡತಿ ಯಾರು ಅಂತ ಕೆಲವು ನಮ್ಮ ರೇಷನ್ ಕಾರ್ಡಲ್ಲಿ ಮೆನ್ಷನ್ ಆಗಿರಲಿಕ್ಕಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಯಾರು GST ಕಟ್ತಾರೆ, ಅವರಿಗೆ ಮಾತ್ರ ಈ ಪ್ರಯೋಜನ ಸಿಗುವುದಿಲ್ಲ. ಬಾಕಿ ಎಲ್ಲ ಮಹಿಳೆಯವರಿಗೆ ಇನ್ಕಮ್ ಟ್ಯಾಕ್ಸು ಮತ್ತು GST ಕಟ್ಟುವವರು ಮತ್ತು ಗೌರ್ಮೆಂಟ್ ಸ್ಯಾಲ್ರಿ ಹೆಚ್ಚು ಬರುವವರಿಗೆ ಮಾತ್ರ ಈ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಾಕಿ ಎಲ್ಲ ಮಹಿಳೆಯರು ಇದನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ಬೋದು. ಕೆಲವರ ಪಡಿತರ ಚೀಟಿಯಲ್ಲಿ ವ್ಯತ್ಯಾಸಗಳಿರ್ಬೋದು. ಅವರ ಹೆಸರು ಚೇಂಜಸ್ ಆಗಿರಲಿಕ್ಕಿಲ್ಲ. ಅಂದರೆ ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಮೊನ್ನೆಯವರೆಗೆ ಅವಕಾಶ ಇರಲಿಲ್ಲ. ಆ ಅವಕಾಶವನ್ನು ಕೂಡ ನಾವು ಕಲ್ಪಿಸಿದ್ದೇವೆ. ಹೆಸರು ಬದಲಾವಣೆಗೆ ಅವಕಾಶ ಇದೆ. ಆದರೆ BPL ಇಂದ APL ಆದವರಿಗೆ APL ಇಂದ BPL ಮಾಡಲಿಕ್ಕೆ ಮಾತ್ರ ಅವಕಾಶ ಇಲ್ಲ. ಯಾರಾದರೂ ಆರೋಗ್ಯ ದೃಷ್ಟಿಯಲ್ಲಿ ಇಟ್ಕೊಂಡು ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಬೇಕಿದ್ದರೆ ಆ ಬದಲಾವಣೆಗೆ ಅವಕಾಶ ಕಲ್ಪಿಸಿದೆ. ಅಂದರೆ ಮೊದಲು ಒಂದು 4-5 ತಿಂಗಳಿಂದ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಆ ಅವಕಾಶವನ್ನು ಕೂಡ ಕಲ್ಪಿಸಿದೆ. ಹೊಸ BPL ಕಾರ್ಡ್ ಮಾಡುವವರಿಗೆ ಮಾತ್ರ ಅವಕಾಶ ಈಗ ಕಲ್ಪಿಸಿಲ್ಲ. ಅದನ್ನು ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಕಲ್ಪಿಸಲಾಗ್ತದೆ. ಯಾಕಂತೇಳಿದ್ರೆ ಸುಮಾರು 1,47,00,000 ಜನ BPL ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಯಾರು APL ಇದ್ದಾರೆ ಅವರು ಕೂಡ ಮರು BPLಗೆ ಆಗಿ ಅರ್ಜಿಯನ್ನು ಹಾಕಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಅದನ್ನು ಪರಿಶೀಲನೆ ಮಾಡುವಂಥ ಅವಶ್ಯಕತೆ ಇದೆ. ಅದರಿಂದ 1-2 ತಿಂಗಳಲ್ಲಿ ಆ ಕೆಲಸವೂ ಕೂಡ ಆಗ್ತದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸ ಆಗ್ತದೆ. ಎಲ್ಲ ಮನೆಗೆ ಯಾರು ಇದರ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ, ಕೆಲವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ನಮ್ಮ ಕಾರ್ಯಕರ್ತರು ಇಲ್ಲದಿದ್ದರೆ ಅದಕ್ಕೆ ಬೂತ್ ಅಧ್ಯಕ್ಷರು ಅಂತ ನಾವು ಯಾರಿಗೆ ಒಬ್ಬರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರದಿಂದ ಕೆಲವರು ನೇಮಕ ಮಾಡ್ತೇವೆ ಪಕ್ಷದಿಂದ. ಆ ಪಕ್ಷದವರು ಬಂದು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸಗಳು ಆಗ್ತದೆ. ಆ ರೀತಿ ಯಾರು ವಂಚಿತರಾಗಿದ್ದಾರೆ, ಪಕ್ಷ ಭೇದ ಮರೆತು ಎಲ್ಲರೂ ಇದನ್ನು ಪಡ್ಕೊಳ್ಳುವಂತಹ ವಿಚಾರಗಳಾಗಬೇಕು. ನಮ್ಮ ಮುಖ್ಯಮಂತ್ರಿಗಳ ವಿಚಾರವೂ ಕೂಡ ಹಾಗೆ ಎಲ್ಲ ವರ್ಗದ ಜನರಿಗೆ, ಬಡವರಿಗೆ ನಾವು ಅದನ್ನು ಒದಗಿಸುವಂಥ ಕೆಲಸ ಆಗಬೇಕು ಅನ್ನೋ ವಿಚಾರ. ನಾವು ಮೊನ್ನೆ ಮುಖ್ಯಮಂತ್ರಿಗಳು ನಮಗೊಂದು ಮೀಟಿಂಗನ್ನು ಕರೆದಿದ್ರು. ಆಗ ಈ ಅಕ್ಕಿ ಯೋಜನೆಗೆ ಯಾಕೆ ನೀವು ಪ್ರಾಮುಖ್ಯತೆ ಕೊಡ್ತೀರಿ ಅಂತ ಒಬ್ಬ ಪ್ರಶ್ನೆ ಕೇಳಿದ್ರು ನಮ್ಮ ಹತ್ರ, ಮುಖ್ಯಮಂತ್ರಿ ಅವ್ರ ಹತ್ರ. ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ಅವರು ಚಿಕ್ಕದಿರುವಾಗ ಅವರ ಮಂಡಿಯಲ್ಲಿ ಆ ಭಾಗದ ಜನರೆಲ್ಲ ಎಲ್ರಿಗೂ ಪ್ರತಿದಿನ ವಾರದ ಪೂರ್ತಿ ದಿವಸ ಊಟ ಸಿಗ್ತಾ ಇರಲಿಲ್ಲ ಅಂತ. ಆಗ ಆ ಮಂಡಿ, ಮೈಸೂರಿನಲ್ಲೆಲ್ಲ ಮಂಡಿ ಇರುವಂಥದ್ದು, ಆ ಭಾಗದ ಜನರು ಆ ಊರಿನ ಯಜಮಾನರು ಎಲ್ಲಿದ್ದಾರೆ ಆ ಊರಿನ ಯಜಮಾನರ ಮನೆಯಲ್ಲಿ ವಾರಕ್ಕೆ 1 ದಿವಸ 1 ಮುಷ್ಟಿ ಅನ್ನ ಕೊಡ್ತಾ ಇದ್ರಂತೆ. ಆಗ ಅವರು ಚಿಕ್ಕವರು 3-4ನೇ ಕ್ಲಾಸ್ನಲ್ಲಿ ಇದ್ರಂತೆ. ಆ ಊರಿನವರೆಲ್ಲ ಬಂದು ಆ ಮನೆಯವ್ರ ಹತ್ರ ಹೋಗಿ 1 ಮುಷ್ಟಿ ಅನ್ನ ತಗೊಳ್ಳುವಂಥ ದಿವಸ ಇತ್ತಂತೆ. ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಮುಂದಿನ 1 ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ
ಊಟಕ್ಕೆ ಅನ್ನ ಇಲ್ಲದೆ ಇರಬಾರ್ದು ಅನ್ನುವ ಕಲ್ಪನೆಯನ್ನು ಅವತ್ತು ಅವರು ಆಲೋಚನೆ ಮಾಡಿದ್ರಂತೆ. ಅದಕ್ಕೆ ಅವರು ಯಾವಾಗಲೂ ಹೇಳೋದು, ಅನ್ನಭಾಗ್ಯವನ್ನು ನಾನು ಕೊಡ್ತೀನಿ, ಇನ್ನೂ 5 kg ಅಕ್ಕಿಯನ್ನು ಕೊಡ್ತೇನೆ. ಆ ನೆನಪು ಇಟ್ಕೊಂಡು ಅವತ್ತಿಂದ ಇವತ್ತಿನವರೆಗೆ ಅದಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬಡವರ ಕೈ ಗಟ್ಟಿಯಾಗಬೇಕು. ಬಡವನಿದ್ದವನು ಬಡವನೇ ಆಗಿರ್ತಾನೆ, ದೊಡ್ಡವನಿದ್ದವನು ದೊಡ್ಡವನೇ ಶ್ರೀಮಂತನೇ ಆಗ್ತಾ ಹೋಗ್ತಾನೆ. ಈಗಿನ ಪರಿಸ್ಥಿತಿ ಹಾಗೆ. ಆ ಮಧ್ಯಮ ವರ್ಗದವರು ಕೂಡ ಅವರು ಮೇಲೆ ಬರುವುದು ಕಡಿಮೆ. ಅದಕ್ಕಾಗಿ ಬಡವರ ಕೈಯನ್ನು ಗಟ್ಟಿ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಈ ಕಾಂಗ್ರೆಸ್ ಪಕ್ಷದ ಏನೇನು ಪ್ರಣಾಳಿಕೆಯಲ್ಲಿ ಕೊಟ್ಟದನ್ನು ಎಲ್ಲವನ್ನು ಮಾಡಿದ್ದೇವೆ. ಆ ವಿಚಾರವಾಗಿ ಎಲ್ರಿಗೂ ಅದು ಸಿಗುವಂಥ ಕೆಲಸಗಳು ಆಗಬೇಕು. ನೀವು ಕೂಡ ನಿಮ್ಮ ಪಕ್ಕದ ಮನೆಯವರು, ಬೇರೆಯವರು ಯಾರಾದರೂ ಈ ಪ್ರಯೋಜನವನ್ನು ಪಡೆಯೋಕ್ಕೆ ಆಗಲಿಲ್ಲ ಅಂತಾದರೆ ಖಂಡಿತ ಅದನ್ನು ಕೊಡುವಂಥ ಕೆಲಸವನ್ನು, ಕೊಡಿಸುವಂಥ ಕೆಲಸವನ್ನು ಪಂಚಾಯತಿನ ಮುಖಾಂತರ ನಮ್ಮ ಅಧಿಕಾರಿಗಳಿದ್ದಾರೆ, ಅವರ ಮುಖಾಂತರ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಒಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು ಒಟ್ಟಿನಲ್ಲಿ ನೀವು ಎಲ್ರಿಗೆ ಈ ಪ್ರಯೋಜನವನ್ನು ಪಡುವಂಥ ಕೆಲಸಗಳು ಆಗಬೇಕು. ಒಟ್ಟು ರಾಜ್ಯದಲ್ಲಿ 1628 ಕೋಟಿ ಇವತ್ತು ಬಿಡುಗಡೆ ಆಗ್ತದೆ. 1628 ಕೋಟಿ ಪ್ರತಿಯೊಬ್ಬರ ಕೈಗೆ 2,200 ರೂಪಾಯಿ ಕೊಡುವಂಥದ್ದು ಕೆಲಸಗಳು ಆಗ್ತದೆ. ನಮ್ಮ ಜಿಲ್ಲೆಗೆ 60 ಕೋಟಿ ಈಗಲೇ ಬಂದಿದೆ, ನಾನು ಹೇಳಿದ್ದೀನಿ. ಒಟ್ಟಿನಲ್ಲಿ ಎಲ್ಲ ಪ್ರಯೋಜನವನ್ನು ಪಡ್ಕೊಳ್ಳುವಂತಾಗಬೇಕು. ಏನು ಸರ್ಕಾರದಿಂದ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರ ಕೈಗೆ ಹಣ ಬರ್ತದೆ, ಇಲ್ಲದ್ರೆ ಬೇರೆ ಬೇರೆ ಯೋಜನೆಗಳು ಅದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗಲಿ. ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ವಿನಿಯೋಗ ಆಗಲಿ ಅನ್ನೋ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸಾಂಕೇತಿಕವಾದಂಥ ಚೆಕ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು. ಮೊದಲಿಗೆ ನಬೀಸಾ ವೈಪಾಪ್ ಇಬ್ರಾಹಿಂ. ಅದರಲ್ಲಿ ಮಾತ್ರ ಭಾವನೆಯನ್ನು ವೃತ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1926ನೇ ತಾರೀಖಾದ ಆ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ. ವಾಗ್ದಾನವನ್ನು ಕೊಟ್ಟು ಅದನ್ನ ಬಂದು ಇವತ್ತು 2 ಚೆಕ್ಗೂ ಕೇಳಿ ನಾವಿಬ್ರು ಸೇರಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಪ್ರಾರಂಭ ಮಾಡ್ದು. ಅದಾದ್ಮೇಲೆ ಅನ್ನಭಾಗ್ಯ ಘೋಷಣೆ ಮಾಡ್ದು. ಅದಾದ್ಮೇಲೆ ಶಕ್ತಿ ರಾಹುಲ್ ಗಾಂಧಿ ಅವರು ಬಂದು ಮಂಗಳೂರಿನಲ್ಲಿ ಘೋಷಣೆಯನ್ನ ಮಾಡಿದ್ರು. ಇವು ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನ ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ